ಕರ್ತವ್ಯ ನಿರತ ನರ್ಸು ಒಬ್ಬರಿಗೆ ಜೀವ ಬೆದರಿಕೆ ಹಾಕ್ತಾ ಇರುವ ಆರೋಪಿ ಮೊಹಮ್ಮದ್ ನೌಶಾದ್ ಎಂಬಾತನನ್ನ ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಪ್ರಚಾರ ಸಹ ಪ್ರಮುಖ ಪ್ರದೀಪ್ ಸರಿಪಳ್ಳ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ ಅವರು, ನೀರು ಮಾರ್ಗದ ಬಾಡಿಗೆ ಮನೆಯಲ್ಲಿರುವ ಈಕೆ ಖಾಸಗಿ ಮೆಡಿಕಲ್ ಕಾಲೇಜಿನಲ್ಲಿ ಸ್ಟಾಫ್ ನರ್ಸ್ ಆಗಿದ್ದು, ಇವರಿಗೆ ಆರೋಪಿ ನಿರಂತರ ಕಿರುಕುಳ ಹಾಗೂ ಜೀವ ಬೆದರಿಕೆ ಹಾಕ್ತಾ ಇದ್ದಾನೆ. ಈ ಬಗ್ಗೆ ಈಗಾಗಲೇ ದೂರು ಕೂಡ ನೀಡಲಾಗಿದ್ದು, ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ನಂದಿನಿ ಅವರ ಗೆಳತಿ ಹಿಂದೂ ಹೆಣ್ಣು ಮಗಳನ್ನ ಕೂಡ ಪ್ರೇಮದ ಬಲೆಯಲ್ಲಿ ಸಿಲುಕಿಸಿಕೊಂಡು ಆಕೆ ಸಂಪರ್ಕದಲ್ಲಿ ನಂದಿನಿ ಇದ್ದಾರೆ ಎಂದು ಈ ವಿಚಾರದಲ್ಲೂ ಅವಾಚ್ಯವಾಗಿ ನಿಂದಿಸಿದ್ದು, ಕೂಡಲೇ ಆರೋಪಿ ವಿರುದ್ಧ ಕಾನೂನು ಕ್ರಮ ವಹಿಸಬೇಕು. ಅಲ್ಲದೆ ಬಜರಂಗ ದಳ ಸಂಘಟನೆ ಕುರಿತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಹೀಗಾಗಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಆರೋಪಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ವಿಶೇಷವಾಗಿ ತನಿಖೆ ನಡೆಸಿ ಆ ಹೆಣ್ಣು ಮಗಳಿಗೂ ಕೂಡ ಮುಂದೆ ಆ ಹೆಣ್ಣು ಮಗಳನ್ನು ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ, ಅಥವಾ ಮತಾಂತರ ಆಗಿ ಇನ್ನೇನೋ ಆಗುವ ಸಾಧ್ಯತೆ ಇದೆ, ಅಥವಾ ಅವಳನ್ನು ಕೂಡ ಹತ್ಯೆ ಮಾಡುವ ಸಾಧ್ಯತೆ ಕೂಡ ಇರಬಹುದು. ಹಾಗಾಗಿ ಇದೆಲ್ಲವನ್ನ ಸಮಗ್ರವಾಗಿ ಚಿಂತನೆ ಮಾಡಿ ಅವರ ಮೇಲೆ ಕೂಡ ವಿಶೇಷವಾಗಿ ತನಿಖೆ ನಡೆಸಬೇಕು ಅನ್ನತಕ್ಕಂಥದ್ದು. ನಾಲ್ಕನೇದು, ಅವನು ನನ್ನ ವಿಡಿಯೋ ರಿಲೀಸ್ ಮಾಡ್ತಾನೆ. ಬಜರಂಗ ದಳವನ್ನ ಕೂಡ ಇನ್ನು ನಮ್ಮ ರಾಷ್ಟ್ರೀಯ ಸಂಘಟನೆ, ದೇಶಭಕ್ತ ಸಂಘಟನೆ, ಧಾರ್ಮಿಕವಾಗಿ ಏನು ಚಿಂತನೆ ಮಾಡುವಂಥದ್ದು, ಸೇವಾ ನಿರತವಾಗಿ ಸಂಘಟನೆಯನ್ನ ಅವ್ಯಾಶ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ. ಅವನು ಕಮಿಷನರ್ಗೆ ಮನವಿ ಮಾಡ್ತಾ ಇದ್ದಾನೆ. ಅವನು ಸುಮೋಟೋ ಕೇಸ್ ಹಾಕಿ ಈ ಏನು ಸಾಮರಸ್ಯವನ್ನು ಕೆದರಲಿಕ್ಕೆ ಪ್ರಯತ್ನ ಮಾಡುವಂತ ಅವನ ಹೇಳಿಕೆಗಳನ್ನೆಲ್ಲ ಇದೆ, ಯಾವಾಗಲೇ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೇವೆ. ಹಾಗಾಗಿ ತಕ್ಷಣವಾಗಿ ಅವನ ಮೇಲೆ ಇನ್ನೊಂದು ಕೇಸ್, ಸುಮೋಟೋ ಕೇಸನ್ನ ದಾಖಲಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಏನು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಇವನಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ, ಅವನ ಮೇಲೆ ಗಾಂಜಾದ ಕೇಸ್ಗಳಿದೆ ಅನ್ನತಕ್ಕಂಥದ್ದು ಕೂಡ ಮಾಹಿತಿ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಅವನ ಬಗ್ಗೆ ವಿಶೇಷವಾಗಿ ಇನ್ನೊಂದು ಪ್ರಕರಣ, ಏನ್ ಪ್ರಕರಣ ಕೊಟ್ಟಿದ್ದಾರೆ, ಇನ್ನೊಂದು ಕೇಸ್ ಕೊಟ್ಟಿದ್ದಾರೆ, ತಕ್ಷಣ ಅದರ ಮೇಲೆ ಕೂಡ ಎಫ್ಐಆರ್ ಅನ್ನ ಮಾಡಬೇಕು. ಅವನನ್ನ ತಕ್ಷಣ ಬಂಧನ ಮಾಡಬೇಕು. ಈ ಹೆಣ್ಣು ಮಗಳು ಕೂಡ ಧೈರ್ಯದಿಂದ ಬಂದು ಠಾಣೆಗೆ ಕೊಟ್ಟಾಗ ಮಾಧ್ಯಮಕ್ಕೆ ಎದುರು ಬರೋದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ರಕ್ಷಣೆ ಬೇಕು ಅನ್ನತಕ್ಕಂಥದ್ದು. ಹಾಗಾಗಿ ಅವರಿಗೆ ರಕ್ಷಣೆ, ಅವನನ್ನ ಬಂಧನ ಮಾಡಿ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡುವಂತದ್ದನ್ನ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಸಂತ್ರಸ್ತೆ ಯುವತಿ ಮಾತನಾಡಿ, ಆರೋಪಿ ಕಿರುಕುಳದಿಂದ ಮಾನಸಿಕವಾಗಿ ನೊಂದು ಹೋಗಿದ್ದೇನೆ. ಆರೋಪಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು. ನನ್ನ ಮನೆಗೆ ಅಕ್ರಮವಾಗಿ ಪ್ರವೇಶಿಸಿ ಗಲಾಟೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ್ದಾನೆ, ಅಶ್ಲೀಲವಾಗಿ ನಿಂದಿಸಿದ್ದಾನೆ, ಜೀವ ಬೆದರಿಕೆ ಕೂಡ ಹಾಕಿದ್ದಾನೆ. ನಾವು ಮಹಿಳಾ ಠಾಣೆಯಲ್ಲಿ ದೂರು ನೀಡಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅವರಿಗೆ ಮತ್ತು ಅವಳ ಆದಿತ್ಯ ಹುಡುಗಿಗೆ ಮತ್ತು ಅವನಿಗೆ ಜಗಳಲಾಗಿ ಅಲ್ಲಿಂದ ನಿನ್ನ ಲೊಕೇಶನ್ ಕಳಿಸಿದ್ದೀರಿ, ನನ್ನ ಮನೆ ಲೊಕೇಶನ್ ಕಳಿಸಿ, ನಾನು ಒಂದು ಮನೆಗೆ ಇರಲಿಲ್ಲ, ನನ್ನ ಮನೆ ಲೊಕೇಶನ್ ಕಳಿಸಿ ಅಲ್ಲಿಂದ ಅವನು ಬಂದು ಅವರಿಗೆ ನನ್ನ ಮನೆಯೊಳಗಡೆ ಬಂದು ಅವನು ಅವರ ಜಾತಿ ಇದ್ರ ಮೇಲೆಲ್ಲ ಬುಕ್ ಮೇಲೆಲ್ಲ ಆಣೆ ಮಾಡಲಿಕ್ಕೆ, ಕುರಾನ್ ಮೇಲೆಲ್ಲ ಆಣೆ ಮಾಡಲಿಕ್ಕೆ ಅವಳಿಗೆ ನನ್ನ ಮನೆಯಲ್ಲಿ ಜಗಳಾಗಿ, ನಾನಿದ್ದರೂ ಸಮೇತ ನನ್ನ ಮನೆಯಲ್ಲಿ ಜಗಳಾಗಿ ಅಲ್ಲಿಂದ ನಮ್ಮ ಮನೆ ದೇವರ ಫೋಟೋನೆಲ್ಲ ತೆಗೆದು ಬಿಸಾಡಿ ಅವಳನ್ನು ತುಂಬಾ ಇದು ಮಾಡಿದ್ದಾನೆ. ಯಾರ ಜೊತೆ ಮಲಗಲಿಕ್ಕೆ ಬಂದದ್ದು ಏನಂತೆಲ್ಲ ಕೇಳಿ ತುಂಬಾ ಜಗಳಾಗಿ ಮನೆಯಿಂದ ಹೊರಗಡೆ ಅವಳ ಜೊತೆ ನಾನು ಬಿಟ್ಟರೆ ಮನೆಯಿಂದ ಹೊರಗಡೆ ಹೋಗಿ ಕೇಳಿ ಅಲ್ಲಿಂದ ಹೊರಗಡೆ ಹೋಗಿ ಅವರು ಕಾರಲ್ಲಿ ಜಗಳ ಮಾಡಿ ಅವಳ ಮೊಬೈಲ್ ತಗೊಂಡು ಹೋಗಿ ಆ ಹುಡುಗಿನ ಮೊಬೈಲ್, ಆದಿತ್ಯ ಹುಡುಗಿನ ಮೊಬೈಲ್ ತಗೊಂಡು ಹೋಗಿ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕಾಲ್ ಮಾಡಿ ತುಂಬಾ ಬೇಡದ ರೀತಿಯೆಲ್ಲ ಮಾತಾಡಿದ್ರು. ಅದನ್ನ ಇದು ಮಾಡ್ಕೊಂಡು ನಾವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಮಹಿಳಾ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಮೇಲೆ ಅವ್ರು ಕಂಪ್ಲೇಂಟ್ ತಗೊಂಡ್ಬಿಟ್ಟು ಅವ್ರನ್ನ ವಿಚಾರಿಸ್ಬೇಕು, ನಾಳೆ 10 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಆ ವಿಷಯ ಅವನಿಗೆ ಗೊತ್ತಾಗಿ ನಿಮ್ಮನ್ನ ಸಾಯಿಸ್ತೀವಿ, ಕೊಳ್ಳಬೆದರಿಕೆ ಹಾಕ್ತೀವಿ, ತಲೆ ಕಡಿತೀವಿ, ನಾನು ರೋಗಕ್ಕಿಂತ ಹೋಗಿ ತಲೆ ಕಡಿಸಿಬಿಟ್ಟು ಹೋಗ್ತೀನಿ ಅಂತಲೇ ಹೇಳಿದ. ಅದಲ್ಲಾದ್ಮೇಲೆ ಮತ್ತೆ ನಾವು ಎದುರ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಾವು ಅಲ್ಲಿ ಬಂದಿದ್ವಿ, ಸ್ಟೇಷನ್ ಬಂದಿದ್ವಿ, ಮಹಿಳಾ ಸ್ಟೇಷನ್ಗೆ ಹೋದ್ಮೇಲೆ ಅವ್ರು ಹೇಳಿದ್ರು, ನೀವು ವಾಮಂಜೂರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಹೇಳಿದ್ರು. ಅವ್ರ ರೆಕಾರ್ಡ್ ಎಸ್ಐ ನೋಡಿದ್ಮೇಲೆ ವಾಮಂಜೂರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಇಷ್ಟು ದಿನವಾಗಿ ಅವರನ್ನು ಹಿಡಿಲಿಲ್ಲ ಅವರು. ನಾವು ಆ ದಿನನೇ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಆ ಮನೆ ಖಾಲಿ ಮಾಡಿಕೊಂಡು ನಮ್ಮ ಸ್ವಂತ ಊರಿಗೆ ಹೋದೆ. ಇಷ್ಟು ತನಕ ಅವನು ಇರ್ಲಿಲ್ಲ, ಅವನನ್ನು ಕೊಲ್ತೀನಿ ಅದು ಮಾಡ್ತಿದ್ದಿಲ್ಲ, ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಎದಕ್ಕೆ ಆಗ್ತಾ ಉಂಟು. ಆದ್ರೆ ಈ ವಿಷಯದಲ್ಲಿ ಯಾಕೆ ಪೊಲೀಸ್ನವರು ಇಷ್ಟು ಕ್ಯಾರ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಕಮಿಷನರ್ಗೆ ಈ ವಿಷಯ ಎಲ್ಲ ಇನ್ಫಾರ್ಮ್ ಆಗಿದೆ. ಕಮಿಷನರ್ಗೆ ಇನ್ಫಾರ್ಮ್ ಆಗಿ ಕಮಿಷನರ್ ಹೇಳ್ತಿದ್ದಾರೆ ಅವನ ಮೇಲೆ ಯಾವ ತರ ಕೇಸ್ ಸ್ಟ್ರಾಂಗ್ ಆಗಿಲ್ಲ,
ಆ ತರ ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿ ಹೋಗ್ತದೆ, ಮುಂದೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಒಂದೂರಲ್ಲಿ ನಮಗೆ ಗೊತ್ತು ಎಷ್ಟೋ ಹೆಣ್ಮಕ್ಳನ್ನು ಸಾಯಿಸೋದು, ರೇಪ್ ಮಾಡೋದೆಲ್ಲ ಮಾಡ್ತಿದ್ದಾರೆ. ನಾನು ಇವನು ಬೇರೆ ಮುಸ್ಲಿಮ್, ನಾನು ಯಾವ ಧೈರ್ಯದಿಂದ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು, ಎಷ್ಟು ನನ್ನ ಫ್ಯೂಚರ್ ನೋಡ್ಬೇಕು, ಆ ತರ ತುಂಬಾ ಇದೆ. ಸೊ ಇದಕ್ಕೆ ಯಾವ ರೀತಿ ನ್ಯಾಯ ಕೊಡಿಸ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ.